ಇವತ್ತು ನಮ್ಮ ಊರಿನ ಶ್ರೀ ಧರ್ಮಚಾರಂದಾಯ ದೈವದ ನೇಮ ಉಂಟು. ಮನೆಯಲ್ಲಿ ಮೂಡೆ ಮಾಡಿ ಆನಂತರ ಮೂಡೆ ಮತ್ತೆ ಹಾಲು ಅಂದ್ರೆ ತೆಂಗಿನಕಾಯಿ ಹಾಲು ನಮ್ಮ ಮನೆಯಲ್ಲೇ ಮೂಡೆ ರೆಡಿ ಮಾಡ್ತಿದ್ದಾರೆ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಸೊ ನೋಡಿ, ಒಂದು ಕೂಡ ಒಳಗಡೆ ಸ್ವಲ್ಪ ಕೂಡ ಹೂಳಿರ್ಬಾರ್ದು. ಹಾಗೆ ನಾವು 9 ಗಂಟೆಗೆ ಎಲ್ಲ ಊಟ ಎಲ್ಲ ಮಾಡಿ ಈಗ ಹೊರಟಿದ್ದೇವೆ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಊರಿನ ಶ್ರೀ ಧರ್ಮಚಾರಂದಾಯ ದೈವದ ನೇಮ ಉಂಟು. ಹಾಗೆ ಇವತ್ತು ಎಲ್ಲ ಪ್ರಿಪರೇಷನ್ ಎಲ್ಲ ನಡೀತಾ ಉಂಟು. ಮನೆಯಲ್ಲಿ ಮೂಡೆ ಮಾಡಿ ಆನಂತರ ಮೂಡೆ ಮತ್ತು ಹಾಲು ಅಂದರೆ ತೆಂಗಿನಕಾಯಿ ಹಾಲು ಮಾಡಿ ರಾತ್ರಿ ಹೊತ್ತು ತಿನ್ನಲಿಕ್ಕುಂಟು. ಇಲ್ಲದ್ರೆ ನೀರು ದೋಸೆ ಮತ್ತು ತೆಂಗಿನಕಾಯಿ ಹಾಲು ಒಟ್ಟಿಗೆ ತಿನ್ಬೋದು. ಅಮ್ಮ ಮನೆಯಲ್ಲೇ ಮೂಡೆ ರೆಡಿ ಮಾಡ್ತಿದ್ದಾರೆ. ಗದ್ದೆಯಲ್ಲಿ ಸಿಗ್ತದೆ ಅದರದ್ದು ಎಲೆ, ಅದನ್ನು ತಂದು ಇಲ್ಲಿ ಮೂಡೆ ರೆಡಿ ಮಾಡ್ತಿದ್ದಾರೆ. ಮೂಡೆ ಹೇಗೆ ಮಾಡೋದಂತ ನೀವು ಕೂಡ ನೋಡಿ. ಸೊ ಇಷ್ಟು ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ರಾತ್ರಿ ಕುತ್ಕೊಂಡಿದ್ದು ಮಾಡಿದ್ದು, ಮುಂಚಿನ ದಿವಸ ರಾತ್ರಿ ಮಾಡಿದ್ದು. ಸೊ ಇದು ಚಿಕ್ಕ ಮೂಡೆ, ಇನ್ನು ಸ್ವಲ್ಪ ದೊಡ್ಡ ಮೂಡೆ ಒಳಗಡೆ ಮಾಡಿಟ್ಟಿದ್ದಾರೆ. ಅಮ್ಮ ಮಧ್ಯಾಹ್ನ ಮಾಡಿದಾರಂತೆ. ಇದು ಚಿಕ್ಕ ಚಿಕ್ಕ ಮೂಡೆ. ಸೊ ಅಜ್ಜಿಗೆ ಕೂಡ ಬೇಕಂತೆ, ಅವರು ಕೂಡ ಕೇಳಿದ್ರು. ಹಾಗೆ ಅಮ್ಮ ರೆಡಿ ಮಾಡಿ ಅವರಿಗೂ ಸ್ವಲ್ಪ ಕೊಡ್ತಾರೆ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಸೊ ನೋಡಿ, ಒಂದು ಕೂಡ ಒಳಗಡೆ ಸ್ವಲ್ಪ ಕೂಡ ಹೂಳಿರಬಾರ್ದು. ಅಂದರೆ ನಾವು ಅಕ್ಕಿ ಕಡ್ದದನ್ನು ಹಾಕ್ತೇವಲ್ಲ, ಅದರಿಂದ ಸೋರಬಾರ್ದು. ಅದಕ್ಕೋಸ್ಕರ ನೀಟಾಗಿ ಮಾಡಬೇಕು. ಸ್ವಲ್ಪ ಒಂದು ಕೂಡ ಹೋಳಿರಬಾರ್ದು ಅದರಲ್ಲಿ. ನಾನು ಸಂಜೆ ಬರುವಾಗ ಲೇಟಾಗಿತ್ತು. ನಾನು ಬರುವಾಗ ಅಮ್ಮ ಇಲ್ಲಿ ಮೂಡೆ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದಾರೆ. ನನ್ನ ಅಜ್ಜಿ ಕೂಡ ಬಂದಿದ್ದರು. ಹಾಗೆ ಇಬ್ಬರು ಇಲ್ಲಿ ಮೂಡೆ ಬೇಯಿಸ್ತಾ ಇದ್ದಾರೆ. ಇನ್ನೂ ಒಂದು ಸಲ ಬೇಯಿಸಿ ಆಯ್ತಂತೆ, ಅದನ್ನು ಒಳಗಡೆ ಇಟ್ಟಿದ್ದಾರಂತೆ. ಈಗ ಇದು ಲಾಸ್ಟ್. ಸೊ 2 ಸಲ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಮೂಡೆ, ಹಾಗೆ 2 ಸಲ ಮಾಡ್ತಾರೆ. ಮನೆಗೆ ನೆಂಟರೆಲ್ಲ ಬಂದರೆ ಬೇಕಾಗ್ತದಲ್ಲ, ಹಾಗೆ. ಸೊ ರಾತ್ರಿ ಮೂಡೆ ಮತ್ತು ಹಾಲು ತಿಂದು ಅನಂತರ ನಮ್ಮದು ನೇಮ ನೋಡಲಿಕ್ಕೆ ಹೋಗೋಣ ಅಂತ. ಮನೆಯವರೆಲ್ಲ ಈಗ ನಾವು ನೇಮ ನೋಡಲಿಕ್ಕೆ ಹೊರಟಿದ್ದೇವೆ. ಈಗ ನೇಮ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ ರಾತ್ರಿ. ಹಾಗೆ ನಾವು 9 ಗಂಟೆಗೆ ಎಲ್ಲ ಊಟ ಎಲ್ಲ ಮಾಡಿ ಈಗ ಹೊರಟಿದ್ದೇವೆ. ದಾರಿಯುದ್ದಕ್ಕೂ ಲೈಟಿಂಗ್ಸ್ ಇದ್ದಿದ್ದರಿಂದ ನಮಗೆ ಏನು ಭಯ ಇರೋದಿಲ್ಲ. ರಾತ್ರಿ ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು, ಎಷ್ಟೊತ್ತಿಗೆ ಬೇಕಾದರೂ ಮನೆಗೆ ಬರ್ಬೋದು.
ನೀವು ನೋಡ್ತಿದ್ದೀರಲ್ಲ, ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ನೇಮ ಆಗೋದು. ಸೊ ನಾವೀಗ ನೇಮ ನೋಡಿ ಆನಂತರ ರಾತ್ರಿ ಬೇಗ ಮನೆಗೆ ಬರಬೇಕು. ಫುಲ್ಲು ನೇಮ ನೋಡಲಿಕ್ಕೆ ಆಗೋದಿಲ್ಲ, ಬೆಳಗ್ಗೆ ಹೋಗಬೇಕಲ್ಲ ಬೇಗ. ಹಾಗೆ ಸ್ವಲ್ಪ ಹೊತ್ತು ನೇಮ ನೋಡಿ ಆನಂತರ ಹೊರಡೋದಂತ. ಸೈಡಲ್ಲಿ ಎಲ್ಲ ಅಂಗಡೀಸ್ ಎಲ್ಲ ಉಂಟು. ಚರ್ಮುರಿ ಮತ್ತು ಪೊಟೆಟೊ ಟ್ವಿಸ್ಟ್ ಮತ್ತು ಐಸ್ ಕ್ರೀಮ್ ಎಲ್ಲ ಅಂಗಡೀಸ್ ಎಲ್ಲ ಉಂಟು. ಹಾಗೆ ನಾವು ಒಂದು ಐಸ್ ಕ್ರೀಮ್ ತಗೊಂಡು ಆನಂತರ ಚರ್ಮುರಿ ತಿಂದು ಆನಂತರ ಪೊಟೆಟೊ ಟ್ವಿಸ್ಟ್ ತಿಂದು ಮನೆಗೆ ಹೊರಡೋಣ ಅಂತ. ಯಾಕಂತ ಹೇಳಿದರೆ ಈಗ ದರ್ಶನ ಉಂಟು. ಅಂದರೆ ಒಂದು ಗಂಟೆ ರಾತ್ರಿ 1 ಗಂಟೆ ಆಗೋ ಹೊತ್ತಿಗೆ ಒಂದು ದರ್ಶನ ಸ್ಟಾರ್ಟ್ ಆಗ್ತದೆ. ಆನಂತರ ಪುನಃ ಒಂದು 2 o'clock ಆದ ನಂತರ ಪುನಃ ನೇಮ ಸ್ಟಾರ್ಟ್ ಆಗ್ತದೆ. ಹಾಗೆ ಈಗ ಸ್ವಲ್ಪ ಹೊತ್ತು ಸಂತೆ ಎಲ್ಲ ತಿರುಗಾಡಿ ಆನಂತರ ಮನೆಗೆ ಹೊರಡೋಣ ಅಂತ.
ಇಷ್ಟು ಜನ ಯಾಕೆ ಸೈಡಲ್ಲೇ ನಿಂತಿದ್ದಾರೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಇಲ್ಲಿ ಸೈಡಲ್ಲಿ ಒಂದು ಗೇಮ್ ಆಗ್ತಾ ಉಂಟು, ಅದು ಪ್ರತಿ ವರ್ಷ ಕೂಡ ಆಗ್ತದೆ. ಅಲ್ಲಿ ಎಲ್ಲ ಹುಡುಗರೆಲ್ಲ ಸೇರೋದ್ರಿಂದ ನಮಗೆ ಹುಡುಗರಿಗೆ ಇಲ್ಲಿ ನೋಡಲಿಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ನಿಮಗೂ ಕೂಡ ತೋರಿಸ್ಲಿಕ್ಕೆ ಆಗಲಿಲ್ಲ ಏನು ಗೇಮ್ ಆಗ್ತಾ ಉಂಟಂತ, ನಮಗೆ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಐಸ್ ಕ್ರೀಮ್ ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ತಗೊಂಡ್ವಿ ಹೊರಡುವಾಗ. ಹಾಗೆ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ. ಹಾಗೆ ನಾವೀಗ ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.